ತಿಂದಿದ್ದೆಲ್ಲ ಕರಗಿತ್ತು ಅನ್ಸುತ್ತೆ. ತಿಂದಿದ್ದೆಲ್ಲ ಇಷ್ಟ ಮೇಲೆ ಹತ್ತು ಪರವಾಗಿಲ್ಲ ಕರಗೋಯ್ತು. ನೀನಾದೇನಾ ನೀನಾದೇನಾ ತುಲೆ ಬೂರೊಂದೆ ಫೋಟೋಗೆ ಇನ್ಸಲ್ಲ ಪೋಸ್ ಕರ್ನೆ. ಅದು ಆಕ್ಚುಲಿ ನಮ್ಮ ಫೆರಿ ಅಂದ್ರೆ ಇವಾಗ ನಮ್ಮ ಸಿಗಂದೂರಲ್ಲಿ ಲಾಂಚ್ ಇದೆ, ಅದೇ ತರ ಸೇಮ್ ಇದು. ನಮಗಂತೂ ಅಲ್ಲಿ ಹೋಗಿದ್ದು ತುಂಬಾ ಖುಷಿ ಆಯ್ತು. ನೀವು ನೋಡಿ ಮನೆಗೆ ಹೋಗುವ ಅಂತ ಹೇಳಿದ್ರು. ನಾವಿದ್ದೀವಿ ಪ್ರಿನ್ಸ್ ಎಡ್ವರ್ಡ್ ಕೌಂಟಿಯಲ್ಲಿ. ಇದೊಂದು 250 ಕಿಲೋಮೀಟರ್ ದೂರದಲ್ಲಿದೆ ನಾರ್ತಿಗೆ, ನಮ್ಮ ಟೊರೊಂಟೊ ಇಂದ. ಸದ್ಯಕ್ಕೆ ಇಲ್ಲೊಂದು ಬೀಚ್ ಇದೆ, ಸ್ಯಾಂಡ್ ಬ್ಯಾಂಕ್ಸ್ ಬೀಚ್ ಅಂತ, ತುಂಬ ಸ್ಯಾಂಡ್ ಇರೋವಂಥ ಬೀಚ್ ಇದೆ. ಸೊ ರೇಂಜ್ಗೆ ಇವಾಗ ಸ್ಯಾಂಡಲ್ಲೆಲ್ಲ ಆಟ ಆಡಬೇಕಂತೆ, ಸ್ಯಾಂಡ್ ಕ್ಯಾಸಲ್ ಎಲ್ಲ ಮಾಡಬೇಕಂತೆ. ಸೊ ಹೊರಟು ಬಂದಿದ್ದೀವಿ ಇವಾಗ. ಬೆಳಗ್ಗೆನೆ ಮಧ್ಯಾಹ್ನ ಆಗಿದೆ 2 ಗಂಟೆ. ಆನ್ ದ ವೇ ಅಲ್ಲೇ ಇವಾಗ ತಿನ್ನಕ್ಕೂ ಎಲ್ಲ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲೇ ಕುತ್ಕೊಂಡು ಇವಾಗ ತಿಂತಾ ಬೀಚ್ ನೋಡ್ತಾ ಸ್ಯಾಂಡ್ ಕ್ಯಾಸಲ್ ಮಾಡ್ತಾ ಮಜಾ ಮಾಡೋಣ. ಹಾಂ, ಅಲ್ಲಿ ಸ್ಯಾಂಡ್ ಬ್ಯಾಂಕ್ಸ್ ಅಲ್ಲಿ ಸೂಪರ್ ಆಗಿದೆ ಪ್ಲೇಸು. ನೀವು ಟೊರೊಂಟೊ ಹತ್ರ ಅಥವಾ ಒಂಟಾರಿಯೋದಲ್ಲಿರೋರಾದರೆ ಇದು ಪರ್ಫೆಕ್ಟ್ ವೀಕೆಂಡ್ ಗೆಟ್ ಅವೇ. ಸೊ ಇಲ್ಲಿ ಬರ್ಬೋದು ನೀವು, ಬಟ್ ಬರಬೇಕಾದ್ರೆ ಫುಡ್ ಪ್ಯಾಕ್ ಮಾಡ್ಕೊಂಡು ಬರೋದನ್ನ ಮರಿಬೇಡಿ. ಯಾಕಂದರೆ ಈ ಸ್ಯಾಂಡ್ ಬ್ಯಾಂಕ್ಸ್ ಹತ್ರ ಯಾವುದೇ ಹತ್ತಿರದಲ್ಲಿ ಏನು ರೆಸ್ಟೋರೆಂಟ್ಸ್ ಹತ್ರ ಏನೂ ಇಲ್ಲ. ಸೊ ಮನೆಯಿಂದ ತೊಗೊಂಡ್ಬಂದರೆ ಸೂಪರಾಗಿ ಇಲ್ಲಿ 1 ಡೇ ಕಳಿಬೋದು. ಕರಗಿತ್ತು ಅನ್ಸುತ್ತೆ. ತಿಂದಿದ್ದೆಲ್ಲ ಇಷ್ಟ ಮೇಲೆ ಹತ್ತು ಪರವಾಗಿಲ್ಲ ಕರಗೋಯ್ತು. ಈ ಕೆನಡಾ ಒಂದು ಎಂಥ ಪ್ಲೇಸ್ ಅಂದರೆ, ಇವಾಗ ಇದು ನೋಡ್ತಾ ಇದ್ರೆ ಒಳ್ಳೆ ಡೆಸರ್ಟ್ ಥರ ಫೀಲ್ ಬರ್ತಾ ಇದೆ ನಮಗೆ. ವಿಂಟರಲ್ಲಿ ಒಳ್ಳೆ ಸ್ನೋ ಬಿದ್ದು ಫುಲ್ ಸ್ನೋ ಜಾಗ ಇದು ವಿಂಟರಲ್ಲಿ. ಈ ಪ್ಲೇಸ್ ನೋಡಿದ್ರೆ ಡೆಸರ್ಟ್ ಫೀಲಿಂಗ್ ಇದೆ. ಈ ಸ್ಯಾಂಡ್ ಬ್ಯಾಂಕ್ಸ್ದು ಏನು ಸ್ಪೆಷಾಲಿಟಿ ಅಂದರೆ, ಇಲ್ಲಿ ಲೇಕ್ ಶೋರಿಂದ ಸ್ಯಾಂಡ್ ಫುಲ್ಲು ಅಕ್ಯುಮುಲೇಟ್ ಆಗಿಬಿಟ್ಟು ಈ ಥರ ಒಂದು ಗುಡ್ಡೆ ಥರ ಆಗಿದೆ ಸ್ಯಾಂಡ್ದು. ಅಂದರೆ ಇದನ್ನು ಅದಕ್ಕೆ ಇಲ್ಲಿ ಡ್ಯೂನ್ಸ್ ಅಂತ ಹೇಳ್ತಾರೆ. ಬೇರೆ ಕಡೆ ಎಲ್ಲ ಹಿಂಗೆ ಪ್ಲೇನ್ ಸ್ಯಾಂಡ್ ಇರುತ್ತೆ, ಬಟ್ ಇಲ್ಲಿ ಫುಲ್ ಗುಡ್ಡೆ ಥರ ಆಗಿಬಿಟ್ಟು ಒಂದು ಈ ಥರ ಡ್ಯೂನ್ಸ್ ಥರ ಕ್ರಿಯೇಟ್ ಆಗಿದೆ. ಸೊ ಅದೇ ಒಂದು ಈ ಸ್ಯಾಂಡ್ ಬ್ಯಾಂಕ್ಸ್ ಸ್ಪೆಷಾಲಿಟಿ. ಫೋಟೋಗೋಸ್ಕರ ಏನೆಲ್ಲ ಕಸರತ್ತು ಮಾಡ್ತಾರೆ ನೋಡಿ, ಬಿದ್ಕೊಂಡು ಎತ್ಕೊಂಡು ಮಣ್ಣಲ್ಲಿ ಸ್ಯಾಂಡಲ್ಲಿ ಅಲ್ಲ ರೇಂಜ್. ಅಪ್ಪ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ ರೇಂಜ್ ಹತ್ರ ಏನೇನೆಲ್ಲ ಮಾಡ್ತಾರೆ. ಅವ್ರಿಗೊಂದು ನಡೆಯೋಕ್ಕೂ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಫಸ್ಟ್ ಟೈಮ್ ಸ್ಯಾಂಡಲ್ಲಿ ಕ್ಲೈಂಬ್ ಮಾಡ್ಕೊಂಡು ಹೋಗ್ತಾ ಇರೋದು. ನಡ್ಕೊಂಡು ಹೋಗಿದ್ದಾನೆ, ಬಟ್ ಕ್ಲೈಂಬ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಲ್ಲ ರೇಂಜ್.
ಇವಾಗ ನೀವು ನೋಡ್ತಾ ಇರೋದು ಲೇಕ್ ಆನ್ ದ ಮೌಂಟೇನ್ ಅಂತ ಹೇಳ್ಬಿಟ್ಟು ಒಂದು ಲೇಕ್ ಇದು. ಸ್ಯಾಂಡ್ ಬ್ಯಾಂಕ್ಸ್ ಇಂದ ಒಂದು ಸ್ವಲ್ಪ ಮುಂದೆ ಮೌಂಟೇನ್ ಹತ್ಕೊಂಡು ಬಂದಾಗ ಈ ಒಂದು ಲೇಕ್ ಸಿಗುತ್ತೆ. ಇದನ್ನ ಮಿಸ್ಟ್ರಿ ಲೇಕ್ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇದ್ರದ್ದು ಒಂದು ಸೋರ್ಸ್ ಎಲ್ಲಿದೆ, ಈ ನೀರಿನ ಮೂಲ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಇದು ಲೇಕ್ ಒಂಟಾರಿಯೋಗಿ ಡ್ರೈನ್ ಔಟ್ ಆಗುತ್ತೆ. ಸೊ ಹಾಗಾಗಿ ಒಂಥರ ಮಿಸ್ಟ್ರಿ ಲೇಕ್. ನಾವಿವಾಗ ಲೇಕ್ ಆನ್ ದ ಮೌಂಟೇನ್ ನೋಡ್ಕೊಂಡು ಅಲ್ಲಿಂದ ಇವಾಗ ಒಂದು ಫೆರಿಯಲ್ಲಿ ಹೋಗೋಕೆ ವೇಟ್ ಮಾಡ್ತಾ ಇದ್ವಿ. ಅಂದ್ರೆ ಫೆರಿ ಅಂದ್ರೆ ಡೈರೆಕ್ಟ್ ನಮ್ಮ ಕಾರ್ ಆ ಫೆರಿ ಒಳಗಡೆ ಹೋಗುತ್ತೆ. ಅಲ್ಲಿಂದ ನಾವು ಇನ್ನೊಂದು ಐಲ್ಯಾಂಡ್ ಕಡೆ ಹೋಗ್ಬೋದು. ಜಸ್ಟ್ ಒಂದು ಪ್ಯಾಸೇಜ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಅದು ಆಕ್ಚುಲಿ ನಮ್ಮ ಫೆರಿ ಅಂದ್ರೆ ಇವಾಗ ನಮ್ಮ ಸಿಗಂದೂರಲ್ಲಿ ಲಾಂಚ್ ಇದೆ, ಅದೇ ತರ ಸೇಮ್ ಇದು. ಡೈರೆಕ್ಟ್ ಕಾರ್ ಒಳಗಡೆ ಹೋಗಿ ಇನ್ನೊಂದು ಕಡೆಗೆ ಇನ್ನೊಂದು ಐಲ್ಯಾಂಡ್ಗೆ ಶಿಫ್ಟ್ ಮಾಡುತ್ತೆ. ಎಷ್ಟು ವೆಹಿಕಲ್ಸ್ ವೇಟ್ ಮಾಡ್ತಾ ಇದೆ. ಒಂದ್ಸರಿಗೆ ಒಂದು 21 ವೆಹಿಕಲ್ಸ್ ಫೆರಿ ಒಳಗಡೆ ಹೋಗುತ್ತೆ. ಇವಾಗ ಆಲ್ಮೋಸ್ಟ್ ಇಲ್ಲೊಂದು 20 ವೆಹಿಕಲ್ಸ್ ವೇಟ್ ಮಾಡ್ತಾ ಇದೆ. ನೋಡ್ಬೇಕು ನಮ್ಗೆ ಇದರಲ್ಲೇ ಸಿಗುತ್ತಾ ನೆಕ್ಸ್ಟ್ ಅಂತ. ತೋರಿಸ್ತೀನಿ ಎಷ್ಟು ವೆಹಿಕಲ್ಸ್ ಇದೆ ಅಂತ. ಇಷ್ಟು ವೆಹಿಕಲ್ಸ್ ಇದೆ ಈಗ ನಮ್ಮ ಮುಂದೆ ಫೆರಿಗೆ ವೇಟ್ ಮಾಡ್ಕೊಂಡು. ಸೊ ಹಂಗೆ ನಾವು ಇವಾಗ ನಿಂತ್ಕೊಂಡು ವೇಟ್ ಮಾಡ್ತಾ ಇದೀವಿ. ನೋಡ್ತಾ ಇದ್ದಾನೆ ಹೆಂಗ್ ಹೋಗ್ತಾ ಇದೆ ಕಾರು, ನೀರ್ ಮೇಲೆ ಹೆಂಗ್ ಹೋಗ್ತಾ ಇದೆ ಕಾರು ಅಂತ ನೋಡ್ತಾ ಇದ್ದಾನೆ. ಎಲ್ಲ ರಿಯಾಜ್ ಈ ಪ್ರಿನ್ಸ್ ಎಡ್ವರ್ಡ್ ಕೌಂಟಿ ಏನಿದೆ ಇದು ಒಂಟಾರಿಯೋದಲ್ಲಿರೋ ಒಂದು ಸಿಟಿ. ಇಲ್ಲಿರೋ ಪಾಪ್ಯುಲೇಷನ್ ಬಂದ್ಬಿಟ್ಟು ಜಸ್ಟ್ 24,000 ಅಷ್ಟೇ. ಸೊ ಹಾಗಾಗಿ ಅವತ್ತು ರಜಾನೂ ಇದ್ದಿದ್ದರಿಂದ ಈಸ್ಟರ್ ಆಗಿತ್ತು ಅವತ್ತು. ಸೊ ಹಾಗಾಗಿ ಎಲ್ಲ ರೋಡು ಖಾಲಿ ನೋಡಿ, ಒಬ್ಬರು ಮನುಷ್ಯರು ಯಾರು ನೋಡೋಕ್ಕೆ ಸಿಗ್ತಾ ಇಲ್ಲ. ನಮಗೆ ರೋಡಲ್ಲಿ ಯಾರು ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಫುಲ್ ಅಬಂಡೆಂಟ್ ಸಿಟಿ ಥರ ಕಾಣಿಸ್ತಾ ಇತ್ತು ಅದು. ಅಲ್ಲಿಗೆ ನಮ್ಮ ಪ್ರಿನ್ಸ್ ಎಡ್ವರ್ಡ್ ಕೌಂಟಿಯ ಒಂದು ಡೇ ಟ್ರಿಪ್ ಮುಗಿಸ್ಕೊಂಡ್ವಿ. ನಿಮ್ಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ. ತುಂಬಾ ನಮಗಂತೂ ಅಲ್ಲಿ ಹೋಗಿದ್ದು ತುಂಬಾ ಖುಷಿ ಆಯ್ತು. ಐ ಹೋಪ್ ನೀವು ನೋಡಿ. ನಾವೇನ್ ಮನೆಗೆ ಹೋಗೋಣ ಅಂತ ಹೇಳ್ತಾ ಇರ್ಲಿಲ್ಲ. ಅವ್ರು ಹೇಳಿದ್ದು ನಾವು ಮನೆಗೆ ಹೋಗೋಣ ಅಂತ ಹೇಳ್ತಿದ್ವಂತೆ. ಆತರ ಏನೋ ಹೇಳ್ತಾ ಇರ್ಲಿಲ್ಲ ನಾವು. ಆಕ್ಚುಲಿ ಅದ ಏನಾಗ್ತಿತ್ತು ಅಂದ್ರೆ ಬರೀ ನೀರಿರೋ ಜಾಗ ಅಲ್ಲ, ಅಲ್ಲಿ ಹೋದಾಗೆಲ್ಲ ಒಂದು ಹತ್ರ ಹೋಗ್ತಿದ್ದಂಗೆ ತುಂಬಾ ಚಳಿ ಆಗೋದು. ಅದಕ್ಕೆ ರಿಯಾನ್ಸ್ಗೆ ಸಾಕು ಮನೆಗೆ ಹೋಗೋಣ ಅಂತ ಅನಿಸ್ತಿತ್ತು. ಹೌದು, ಸೊ ಅದಕ್ಕೆ ಹೋಗೋಣ ಸಾಕು ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಅವರು ಇಲ್ಲ ಇವ್ರಿಗೇನು ಮಜಾ ಬಂದಿಲ್ಲ, ಮನೆಗೆ ಹೋಗೋಣ ಅಂತ ಹೇಳ್ತಿದ್ರು ಅಂತ ಹೇಳಿದವರು. ಸದ್ಯಕ್ಕೆ ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ. ಆನ್ ದ ವೇ ಇನ್ನೇನು 8:35ಗೆ ರೀಚ್ ಆಗ್ತೀವಿ. ಇವಾಗ 7:50 ಆಯ್ತು. ಇನ್ನೊಂದು 45 ಮಿನಿಟ್ಸ್ ಅಲ್ಲಿ ಮನೆಗೆ ರೀಚ್ ಆಗ್ತೀವಿ. ಮನೆಗೆ ರೀಚ್ ಆಗಿ ಏನ್ ಬೇಕು ರೇಂಜ್ನಿಗೆ? ಅವನಿಗೆ ಮನೆಗೆ ರೀಚ್ ಆಗಿ ಇವತ್ತು ಡಿನ್ನರ್ ಅಲ್ಲಿ ಉಪ್ಪಿಟ್ಟು ಬೇಕಂತೆ. ನೀರು ಉಪ್ಪಿಟ್ಟು ಒಂದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮನೇಲೆ ಮಾಡ್ಕೊಂಡಿದ್ವಿ. ಮಧ್ಯಾಹ್ನ ಹೆಂಗೋ ಹೊರಗಡೆ ತಿಂದ್ವಿ. ಸೊ ಇವಾಗ ಸಂಜೆದು ಉಪ್ಪಿಟ್ಟು ಮಾಡಿಕೊಡ್ಬೇಕಂತೆ ಅವನಿಗೆ. ಮೆಜಾರಿಟಿ ಇದ್ದಿದ್ದು ಉಪ್ಪಿಟ್ಟಿಗೆನೆ. ಅವ್ರಿಗೆ ಬೇರೆನೋ ಮಾಡ್ಬೇಕಿತ್ತಂತೆ ಇವ್ರಿಗೆ. ಆದ್ರೆ ರೇಯನ್ಶ್ ನನಗೆ ಉಪ್ಪಿಟ್ಟು ಬೇಕು ಅಂತ. ನನಗೆ ಉಪ್ಪಿಟ್ಟು ಬೇಕು ಅಂತ. ನನಗೂ ಸುಸ್ತಾಗಿದೆ. ಒಳ್ಳೇದಾಯ್ತು, ಸರಿ ನಾನು ಉಪ್ಪಿಟ್ಟೆ ಮಾಡೋದು. ಮೆಜಾರಿಟಿ 2
ಎಂಡ್ ಮಾಡ್ತೀವಿ. ಇಲ್ಲಿ ಹಿಂದೆ ಇರೋರು ಇವಾಗ ವಿಡಿಯೋ ಎಂಡ್ ಮಾಡ್ತಾರೆ. ಮಾಡಿ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿಂದ ಕೆಲವು ಖುಷಿ ಇಡಿ. ಟಾಟಾ ಬಾಯ್ ಬಾಯ್. ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀವಿ. ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವಿಡಿ ಎಲ್ಲಿಗೆ ಏನ್ ಮಾಡ್ತೀವಿ. ಟಾಟಾ ಬಾಯ್ ಬಾಯ್. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ಅಷ್ಟೇ ಬರೋದು. ತುಲೆ ಫೋಟೋಗೆ ಇನ್ಸಲ್ಲ ಪೋಸ್ ಕೊಡ್ತೀನಿ. ತುಲೆ ಬಿದ್ಕೊಂಡಿರೋದು ನೋಡಿ. ಫೋಟೋಗೆ ಪೋಸ್ ಕೊಡೋದು ಹಿಂಗೋನು.